ವಿಟ್ಲ ಜೆಸಿಐ 2019ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ವಿಟ್ಲದ ವಿಠಲ ಪದವಿ ಪೂರ್ವ ಕಾಲೇಜಿನ ಸುವರ್ಣ ರಂಗಮಂದಿರದಲ್ಲಿ ನಡೆಯಿತು. ನೂತನ ಅಧ್ಯಕ್ಷ ಬಾಲಕೃಷ್ಣ ವಿಟ್ಲ ಅವರಿಗೆ 2018ನೇ ಸಾಲಿನ ಅಧ್ಯಕ್ಷ ಸೋಮಶೇಖರ್ ಅವರು ಅಧಿಕಾರ ಹಸ್ತಾಂತರಿಸಿದರು. ಇದೇ ಸಂದರ್ಭ ಲಯನ್ಸ್ ಜಿಲ್ಲಾ 2020ರ ಗವರ್ನರ್ ಡಾಕ್ಟರ್ ಗೀತಾ ಪ್ರಕಾಶ್ ಮತ್ತು ಜಿಲ್ಲಾ ಜಡ್ಜ್ ಶುಭವೀರ್ ಜೈನ್ ಅವರನ್ನು ಸನ್ಮಾನಿಸಲಾಯಿತು. ವಲಯ ಉಪಾಧ್ಯಕ್ಷ ರಾಯನ್ ಉದಯ ಕ್ರಾಸ್ತಾ ಅವರು ಪದಗ್ರಹಣ ನಡೆಸಿಕೊಟ್ಟರು. ನೂತನ ಸದಸ್ಯರನ್ನ ಸೇರ್ಪಡೆಗೊಳಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ಜಿಲ್ಲಾ ಜಡ್ಜ್ ಶುಭವೀರ್ ಜೈನ್ ಭಾಗವಹಿಸಿ ಮಾತನಾಡಿ, ಇಂದು ವ್ಯಾವಹಾರಿಕವಾದ ಚಟುವಟಿಕೆಗಳು ಹೆಚ್ಚಾಗಿ ಮಾನವೀಯ ಸಂಬಂಧ ಕುಸಿಯುತ್ತಿದೆ. ಜೊತೆಗೆ ಆಧುನಿಕ ತಂತ್ರಜ್ಞಾನಗಳ ಅತಿಯಾದ ಬಳಕೆ ವ್ಯಾವಹಾರಿಕ ದೃಷ್ಟಿಕೋನದಿಂದ ಸಂಸ್ಕಾರ ಮತ್ತು ಸಂಸ್ಕೃತಿಗೂ ಧಕ್ಕೆಯಾಗಿದೆ. ಮಾನವೀಯ ಸಂಬಂಧ ಉಳಿಸಲು ಜೆಸಿಐ ಸಹಕಾರಿಯಾಗಿದೆ ಎಂದು ಹೇಳಿದರು. ಯಾವುದೇ ಜೆಸಿ ಮೆಂಬರ್ಗಳು ನೀವು ಹತ್ರ ಒಟ್ಟಿಗೆ ಹನ್ನೊಂದಾಗಿರ್ಬೇಡಿ, ಹತ್ತರಲ್ಲಿ ಒಬ್ಬ ಆಗಿರ್ತೀವಿ. ಏನೇ ಕಾರ್ಯಕ್ರಮ ಮಾಡ್ಕೊಂಡಿದ್ರು ಅದು ವಿಶಿಷ್ಟ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು. ಇಲ್ಲೇ ವಿಟ್ಲ ಜೆಸಿನಲ್ಲಿ ಇಕ್ಬಾಲ್ ಅಂತ ಅವರು ಕಾರ್ಯದರ್ಶಿಯಾಗಿದ್ದಂಥ ಸಂದರ್ಭದಲ್ಲಿ ಆಗಿನ ಎಲ್ಲ ಸದಸ್ಯರು ಸೇರಿಕೊಂಡು ಒಂದು ಜೆಸಿ ರೀತಿಯ ಆಮಂತ್ರಣ ಪತ್ರಿಕೆಯನ್ನು ಮಾಡಿದರು. ಆ ಆಮಂತ್ರಣ ಪತ್ರಿಕೆ ಏನು ವಿಶೇಷವಾಗಿತ್ತು ಅಥವಾ ಯುನೀಕ್ ಆಗಿತ್ತು ಅಂದರೆ ಅದನ್ನು ನೋಡಿದವರೆಲ್ಲರೂ ಬಂದು ನನಗೂ ಒಂದು ಕಾಪಿ ಕೊಡಿ. ಅಷ್ಟೇ ಅಲ್ಲ, ಮಂಗಳೂರಿನಲ್ಲಿ ನಡೆದ ಪ್ರಿಂಟಿಂಗ್ ಪ್ರೆಸ್ನವರ ಎಕ್ಸಿಬಿಷನ್ನಲ್ಲಿ ಸಹಿತ ಇದೊಂದು ಯುನೀಕ್ ಆಮಂತ್ರಣ ಪತ್ರಿಕೆ ಅಥವಾ ವಿಶೇಷವಾದ ಆಮಂತ್ರಣ ಪತ್ರಿಕೆ ಅಂತೇಳಿ ಆ ಆಮಂತ್ರಣ ಪತ್ರಿಕೆಯನ್ನು ಎಕ್ಸಿಬಿಟ್ ಮಾಡಿದ್ರು. ಜೆಸಿಸಲ್ಲಿ ಎಲ್ಲವನ್ನು ನಾವು ಕಲಿತಾ ಬರ್ತೇವೆ. ಕಲಿಯೋದು ಮಾತ್ರ ಅಲ್ಲ, ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಂತಾದ್ರೂ ಪೂರ್ವಭಾವಿಯಾಗಿ ನಾವು ಎಲ್ಲವನ್ನ ತಯಾರು ಮಾಡ್ತಾ ಬರ್ತೇವೆ. ಯಾರು ಎಲ್ಲಿ ಎಷ್ಟು ಹೇಗೆ ಮಾತಾಡಬೇಕು ಅದನ್ನು ಸಹಿತ ನಾವು ಜೆಸಿಐ ವಲಯಾಧ್ಯಕ್ಷ ಅಶೋಕ್ ಚುಂತಾರು ಅವರು ಭಾಗವಹಿಸಿ ಮಾತನಾಡಿ, ಜೆಸಿಐ ಸಂಸ್ಥೆ ನಿರಂತರವಾಗಿ ಸಮಾಜಮುಖಿ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದೆ ಎಂದು ಹೇಳಿದರು. ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿದ ನಂತರ ನನಗೆ ಒಂದು ಮನಸ್ಸು ಕೂಡ ಕಾಡುತ್ತಿದೆ. ಆದರೆ ಈ ಪ್ರತಿಷ್ಠಿತ ಘಟಕದಲ್ಲಿ ಹಲವಾರು ಪೂರ್ವಾಧ್ಯಕ್ಷರು ಹಾಗೂ ಹಲವಾರು ಅನುಭವಿ ಸದಸ್ಯರು ನನ್ನೊಂದಿಗೆ ಕೈ ಜೋಡಿಸಿದ್ದಾರೆ ಎಂಬ ನಂಬಿಕೆ ನನಗಿದೆ. ಜೆಸಿಯ ತತ್ವ ಆದರ್ಶಗಳನ್ನು ಗಮನದಲ್ಲಿಟ್ಟುಕೊಂಡು ವಲಯದಿಂದ ಹಾಗೂ ಜೆಸಿಯ ಇಂಡಿಯಾಗೆ ಬರುವ ಎಲ್ಲ ಜೆಸಿಐ ಬ್ಲಡ್ ಡೊನೇಷನ್ ವಲಯ ಸಂಯೋಜಕ ಬಾಪು ಕೆವಿ, ಐಪಿಪಿ ರಮೇಶ್ ಬಿಕೆ, ಜೆಸಿರೇಟ್ ಅಧ್ಯಕ್ಷ ಮಲ್ಲಿಕಾ ಬಿಎಸ್, ಕಾರ್ಯದರ್ಶಿ ಸಂದೀಪ್, ಸಂತೋಷ್ ಶೆಟ್ಟಿ, ನವೀನ್ ಕುಮಾರ್ ವಿಎನ್, ಜೆಜಿಸಿ ಅಧ್ಯಕ್ಷ ಸನತ್ ದಿನೇಶ್ ಶೆಟ್ಟಿ, ಪರಮೇಶ್ವರ ಹೆಗಡೆ, ಚಂದ್ರಹಾಸ್ ಶೆಟ್ಟಿ, ಚಂದ್ರಹಾಸ್ ಕೊಪ್ಪಳ ಹಾಗೂ ಎಲ್ಲ ಪೂರ್ವಾಧ್ಯಕ್ಷರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.